ಅಸ್ಸಾಂ ರಾಜ್ಯದ ಶಿವಸಾಗರ್ ಪ್ರದೇಶದ ದಿಬ್ರುಗಢ ಪಳೆಯುಳಿಕೆ ಇಂಧನ ಎಣ್ಣೆಬಾವಿಯಲ್ಲಿ ಸ್ಫೋಟ ಸಂಭವಿಸಿ ಬೆಂಕಿ ಭುಗಿಲೆದ್ದಿದೆ. ತತ್ಪರಿಣಾಮವಾಗಿ ಸುತ್ತಲಿನ 70 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಭಾರತ ಸರ್ಕಾರದ ONGC ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ಕಚ್ಚಾ ತೈಲ ಬಾವಿಗಳಿಂದ ಇಲ್ಲಿ ಎಣ್ಣೆ ಮತ್ತು ಪಳೆಯುಳಿಕೆ ಅನಿಲ ಹೊರತೆಗೆಯುವ ಘಟಕ ಬಹು ಹಿಂದಿನಿಂದಲೂ ನಡೆಯುತ್ತಿದೆ. ಒಮ್ಮೆಗೆ ಸ್ಫೋಟ ಸಂಭವಿಸಿ ನೈಸರ್ಗಿಕ ಅನಿಲ ಉರಿಯತೊಡಗಿದೆ. ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಏಣಿ ಹಾಕುತ್ತಲಿತ್ತು. ಕೂಡಲೇ ಸುತ್ತಮುತ್ತಿನ 70 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಅನಿಲ ಸೋರಿಕೆ ತಡೆಯಲು ಮತ್ತು ಬೆಂಕಿಯನ್ನು ಆರಿಸಲು ರಕ್ಷಣಾ ಕಾರ್ಯಾಚರಣೆ ಆತಂಕದ ನಡುವೆ ತೀವ್ರವಾಗಿ ನಡೆದಿದೆ. ಸ್ಫೋಟದ ಸದ್ದು 3-4 ಕಿಲೋಮೀಟರ್ ಪಾಸಲೆಯ ಹಳ್ಳಿಗಳಿಗೆ ಕೇಳಿಸಿದ್ದರಿಂದ ಜನರು ಭಯಭೀತರಾದರು. ತುರ್ತು ನಿಗಾ ಪರಿಹಾರದಿಂದ ಸೋರಿಕೆ ಬೆಂಕಿ ಹತೋಟಿಗೆ ಬಂದಿಲ್ಲ ಎಂದು ONGC ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳು ಅಪಾಯ ತಪ್ಪಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಬ್ರುಗಢ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.